ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಹಳ್ಳಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಭಾರತದ ಕಡೆಯ ಹಳ್ಳಿ ಎಂದು ಖ್ಯಾತಿ ಪಡೆದಿರುವ ಈ ಹಳ್ಳಿಗೂ ಮಹಾಭಾರತಕ್ಕೂ ಸಂಬಂಧವಿದೆ. ಆ ಸಂಬಂಧ ಏನು? ಈ ಹಳ್ಳಿಯಲ್ಲಿ ಭೀಮನು ಸೃಷ್ಟಿಸಿರುವ ವಿಶೇಷವಾದರೂ ಏನು? ವ್ಯಾಸ ಮಹರ್ಷಿಗಳಿಗೂ ಈ ಹಳ್ಳಿಗೂ ಏನು ಸಂಬಂಧ ಇದೆ? ಸರಸ್ವತಿ ನದಿಗೆ ವ್ಯಾಸ ಮಹರ್ಷಿಗಳು ಶಾಪ ನೀಡಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ಹಳ್ಳಿ ಭಾರತದ ಉತ್ತರ ಕ್ಷೇತ್ರ ಬದರಿನಾಥ ಕ್ಷೇತ್ರದಿಂದ ಕೇವಲ 3 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಇದೇ ಹಳ್ಳಿಯಲ್ಲಿ ಪವಿತ್ರ ನದಿಯಾಗಿರುವ ಸರಸ್ವತಿ ನದಿಯ ಉಗಮವಾಗುತ್ತದೆ. ಆದರೆ ಅಚ್ಚರಿ ಏನೆಂದರೆ ಈ ನದಿ ಉಗಮವಾದ ಸ್ಥಳದಿಂದ ಕೆಲವು ಮೀಟರ್ಗಳಷ್ಟು ಮಾತ್ರ ಹರಿದು ಮಾಯವಾಗುತ್ತದೆ. ಅದಕ್ಕೂ ಒಂದು ಪೌರಾಣಿಕವಾದ ಹಿನ್ನೆಲೆ ಇದೆ. ಈ ಹಳ್ಳಿಯಲ್ಲಿ ವ್ಯಾಸ ಗುಹೆ ಇದೆ. ಈ ಗುಹೆಯಲ್ಲಿ ಕುಳಿತು ವೇದವ್ಯಾಸರು ಗಣಪತಿ ದೇವರ ಬಳಿ ಮಹಾಭಾರತವನ್ನು ಬರೆಸುತ್ತಿದ್ದರು. ಆದರೆ ಸರಸ್ವತಿ ನದಿಯ ಬೋರ್ಗರೆಯುವ ಶಬ್ದ ಅವರಿಗೆ ತೊಂದರೆ ಉಂಟಾಗುತ್ತಿದ್ದ ಕಾರಣ ಸರಸ್ವತಿ ನದಿಯ ಬಳಿ ಸದ್ದು ಮಾಡದೆ ಹರಿಯುವಂತೆ ವಿನಂತಿಸಿಕೊಳ್ಳುತ್ತಾರೆ. ಆದರೆ ಸರಸ್ವತಿ ನದಿ ಅವರ ಮಾತನ್ನು ಕೇಳದ ಕಾರಣ ಕೋಪಗೊಂಡ ವ್ಯಾಸ ಮಹರ್ಷಿಗಳು ಸರಸ್ವತಿ ನದಿಗೆ ಗುಪ್ತಗಾಮಿನಿಯಾಗಿ ಹರಿಯುವಂತೆ ಶಾಪ ನೀಡುತ್ತಾರೆ. ಈ ಕಾರಣದಿಂದ ಉಗಮವಾದ ಸ್ಥಳದಿಂದ ಕೆಲವು ಮೀಟರ್ಗಳಷ್ಟು ಮಾತ್ರ ಹರಿದು ಕಣ್ಮರೆಯಾಗುವ ಈ ನದಿ ಸಂಗಮ ಸ್ಥಳವಾದ ಅಲಕಾ ನದಿಯ ಬಳಿ ಕಾಣಿಸಿಕೊಳ್ಳುತ್ತದೆ. ಮಹಾಭಾರತಕ್ಕೆ ಸಾಕ್ಷಿಯಾಗಿರುವ ಈ ಹಳ್ಳಿಯಲ್ಲಿ ಭೀಮ್ಫೂಲ್ ಎನ್ನುವ ಜಾಗವಿದೆ. ಪಾಂಡವರು ಈ ಜಾಗದಿಂದಲೇ ಸ್ವರ್ಗಕ್ಕೆ ತೆರಳಿದ್ದಾರೆ ಎಂದು ನಂಬಲಾಗಿದ್ದು, ದ್ರೌಪದಿಗೆ ನದಿಯನ್ನು ದಾಟಲು ಭಯವಾದ ಕಾರಣ ಭೀಮನು ನದಿಗೆ ಅಡ್ಡವಾಗಿ ಒಂದು ದೊಡ್ಡದಾದ ಬಂಡೆಯನ್ನಿಟ್ಟು ದ್ರೌಪದಿಗೆ ನದಿಯನ್ನು ದಾಟಲು ಅನುಕೂಲ ಮಾಡಿಕೊಡುತ್ತಾನೆ. ಈ ಹಳ್ಳಿಯನ್ನು ದಾಟಿ ಸುಮಾರು 24 ಕಿಲೋಮೀಟರ್ ದೂರದಲ್ಲಿ ಚೀನಾ ದೇಶದ ಗಡಿ ಇದೆ. ಅಲ್ಲೇ ಪಕ್ಕದಲ್ಲಿ ಕೆಲವೊಂದು ಚಹಾದ ಅಂಗಡಿಗಳಿವೆ. ಅವುಗಳಲ್ಲಿ ದೇಶದ ಕೊನೆಯ ಚಹಾದ ಅಂಗಡಿ ಎನ್ನುವ ನಾಮಫಲಕಗಳಿವೆ. ಅಷ್ಟಕ್ಕೂ ಈ ಹಳ್ಳಿ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರ ಭಾರತದ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಈ ಹಳ್ಳಿಯ ಹೆಸರು ಮಾನ ಹಳ್ಳಿಯ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.